ಸಾರ್ವಜನಿಕ ಸೇವೆ ಒಂದೇ ಧ್ಯೇಯ ಅವರ ಹತ್ರ ಇರುವಂಥದ್ದು. ಅದನ್ನು ನಿಷ್ಕಾಮವಾಗಿ ಮಾಡ್ತಾ ಇದ್ದಾರೆ. ಆ ನಿಷ್ಕಾಮವಾಗಿ ಮಾಡ್ತಾ ಇರುವಂತಹ ಸೇವೆಗೆ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟವರು ಅಂತ ಹೇಳಿ ಭಾವಿಸಿಕೊಳ್ತಾ ಇದ್ದೇನೆ. ಕರ್ಮ ಸಿದ್ಧಾಂತಕ್ಕೆ ಫಲಾಪೇಕ್ಷೆ ಆ ಭಗವಂತನಿಗೆ ಬಿಡುವಂಥದ್ದು. ನಾವು ಮುಂದಿನ ದಿವಸಗಳಲ್ಲಿ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲವನ್ನೇ ದೇವರು ಸಮರ್ಪಿಸ್ತಾನೆ. ಅವರಿಗೆ ಶುಭವಾಗ್ತದೆ. ಶುಭ ಹಾರೈಕೆಗಳು. ಮುಂದಿನ ದಿವಸಗಳಲ್ಲಿ ಕ್ಷೇತ್ರದಾದ್ಯಂತ ಹೀಗೆ ಅತ್ಯಂತ ಚುರುಕಿನಿಂದ ಸಂಚಾರ ಮಾಡಿ ಎಲ್ಲ ಜನರ ಅಗತ್ಯಗಳನ್ನು ಬೇಕುಗಳನ್ನು ಸಕಾಲಿಕವಾಗಿ ವಿಮರ್ಶೆ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಸಮರ್ಪಣಾ ಭಾವದಿಂದ ತನ್ನನ್ನು ತಾನು ತೊಡಗಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಪುತ್ತೂರು ಕ್ಷೇತ್ರಕ್ಕೆ ಒಂದು ಉತ್ತಮ ನಾಯಕತ್ವವನ್ನು ಕೊಡ್ತಾರೆ ಅಂತ ಹೇಳುವಂತಹ ಭರವಸೆಯೊಂದಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಿಭಾಗವನ್ನು ನಾವು ಗಮನಿಸಿದ ದೇವಸ್ಥಾನದ ಆಡಳಿತ ವಿಭಾಗದಲ್ಲಿ ನಾನು ಯೋಚನೆ ಮಾಡಿದರೆ 10 ಹಲವು ರಾಜಕೀಯ ಪಕ್ಷದ ನೇತಾರರು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಮಹಾಲಿಂಗೇಶ್ವರ ಅಶೋಕ್ ಕುಮಾರ್ ರೈಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆಂತ ಕೇಳಿದ್ರೆ ಇದು ಅಶೋಕ್ ಕುಮಾರ್ ರೈ ಅವರಿಗೆ ಹೆಗ್ಗಳಿಕೆ ಅಲ್ಲ, ಮುಂದಿನ ಜನರೇಷನ್ಗೆ ಈ ಕೆಲಸವನ್ನು ಮಾಡಿ ಕೊಡದಿದ್ರೆ ಮಹಾಲಿಂಗೇಶ್ವರನಿಗೆ ಎಷ್ಟು ಜಾಗ ಇರ್ತಿತ್ತು ಅಂತಲೇ ಗೊತ್ತಿರ್ತಿರ್ಲಿಲ್ಲ. ಆ ಒಂದು ಅತ್ಯಂತ ಪರಮ ಪವಿತ್ರವಾದಂತಹ ಕೆಲಸವನ್ನು ಅಶೋಕ್ ರೈ ಅವರು ಮಾಡಿದ್ದಾರೆ. ಹಾಗೆ ನಾನು ಇನ್ನೂ ರಾಜಕೀಯವಾಗಿ ನಾನು ಮಾತಾಡುವುದಿದ್ರೆ ಅಶೋಕ್ ಕುಮಾರ್ ರೈ ಅವರ ಒಂದು ನೇತೃತ್ವದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ದೇಶದ ರಾಜ್ಯದ ಇತರ ಎಲ್ಲ ವಿಚಾರದ ಆಗು ಹೋಗುಗಳನ್ನು ಗಮನಿಸಿದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಅವರ ಪಾತ್ರ ಪಕ್ಷ ಯಾವುದಿದೆ ಅದು ಅತ್ಯಂತ ಪುಣ್ಯ ಮಾಡಿದೆ ಅಂತ ಹೇಳಿ ಭಾವಿಸಿಕೊಳ್ತೇನೆ. ನಾನು ಒಂದು ಯೋಗ್ಯ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಜನರಿಂದ ಆಯ್ಕೆ ಆಗುವ ಹಾಗೆ ನೋಡಿಕೊಂಡು ಇನ್ನು ನಮ್ಮ ಮಾநிಲದ ಕಾಂಗ್ರೆಸ್ ಅಂತೂ ಅತ್ಯಂತ ಪುಣ್ಯ ಪದವಾಗಿ ಮಾಡಿದೆ. ಈ ಹಿಂದಿನ ಜನರನ್ನು ಗಮನಿಸಿದರೆ, ಶಾಸಕರ ಹಿಂದೆ ಮುಂದೆ ಹೋಗುವ ಜನಗಳನ್ನು ಗಮನಿಸಿದರೆ ನಮ್ಮ ಈ ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಿರ್ಲಿಲ್ಲ. ಪದ್ಮಣ್ಣ ಏನ್ ಹೇಳ್ತೀರಿ ನೀವು? ಶಾಸಕರನ್ನು ಆಚೀಚೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಯಾಕೆಂದ್ರೆ ಇವತ್ತು ಅಶೋಕ್ ಕುಮಾರ್ ರೈವರಿಗೂ ಸ್ವಂತ ನಿರ್ಧಾರವನ್ನು ಎಲ್ಲರ ಒಟ್ಟಿಗೆ ಒಂದು ಸಹಮತದಿಂದ ಸಾಧಿಸಿಕೊಂಡು ಹೋಗುವಂತಹ ಚಲನಕಮಲ್ಲ. ಅದಕ್ಕೆ ಈ ಅನುಮಾನವೇ ಇಲ್ಲ. ಅವರು ತನ್ನ ನಿರ್ಧಾರ ಏನುಂಟು ಎಲ್ಲ ಅದು ಪಾರ್ಟಿ ಇಲ್ಲ, ಕ್ಯಾಡರ್ ಇಲ್ಲ, ಜನ ಇಲ್ಲ, ವ್ಯಕ್ತಿ ಇಲ್ಲ, ಯಾರನ್ನು ನೋಡುವುದಿಲ್ಲ. ಅವರ ಈ ಅಭಿಪ್ರಾಯವನ್ನು ಜೊತೆಯಲ್ಲಿರುವವರ ಹಾಗೂ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿ ಜೋಡಿಸಿಕೊಂಡು ಮಾಡುವಂತ ಕೆಲಸ ಇದೆ ಅಲ್ಲ, ಅವರಿಗೆ ಶ್ರೀಮನ್ ಮಹಾವಿಷ್ಣು ಸದಾ ಸರ್ವತ ಅನುಗ್ರಹಿಸ್ಲಿ, ಮುಂದಕ್ಕೆ ಉಜ್ವಲವಾದಂತ. ಯಾಕೆಂತ ಹೇಳಿದ್ರೆ ನೀನು ಎಂತ ಹೇಳುದು ಮಾರಾಯ, 224ರಲ್ಲಿ ನಂಬರ್ 1 ಸ್ಥಾನ ಅವರಿಗೆ, ಬೇರೆ ಅಂತ ಇಲ್ಲ ಅವರಿಗೆ ಅಂತ ಹೇಳಿ. ಅವರಿಗೆ ನಾವು ಬೇರೆ ಹೇಳುದು ಬೇಡ. ಕರ್ನಾಟಕ ವಿಧಾನಸಭೆ 224 ಸ್ಥಾನಗಳಲ್ಲಿ ಪ್ರಥಮ ಸ್ಥಾನ ಕೊಡುವುದು ಅವರಿಗೆ. ನಾವು ನಮ್ಮ ಪುತ್ತೂರಿನವರು ಅಂತ ಹೇಳಿ ಹೇಳುವುದಲ್ಲ. ನೀ ಇದನ್ನು ಅವರ ಹತ್ರ ಹೇಳ್ಬೇಕು. ನಾನಿದ್ರೆ ನಾನೇ ಹೇಳ್ತೇನೆ ಅಂತ ಹೇಳಿ, ನಾನೇ ಹೇಳ್ತೇನೆ ಅಂತ ಹೇಳಿ. ಎನ್ನ ಎಕ್ಸ್ಪೀರಿಯನ್ಸ್ ಇದೆ ಈತಿತ್ತೆ ಎಡ್ಡೆತ್ತಿನ ಎಮ್ಮೆಲ್ ಬತ್ತಿನ ಕ್ಲಿಯರ್ಲಿ ಇದ್ದೀರಿ ಇಮ್ಮರಿಗೆ ಆಯ್ನತ್ತು ಬೇಕು ಒಂಜಿ ಮಿನಿಸ್ಟರ್ ಪೋಸ್ಟ್ ಬರ್ತದೆ ತಿಕ್ಕದ ನಂಗೆ ಒಂಜಿ ನಾಳೆ ನಮ್ಮ ಮಾநில ಗ್ರಾಮಕ್ಕೆ ಒಂಜಿ ಅಭಿವೃದ್ಧಿ ಅಪ್ಲಕ ಅವಡೊಂದು ಆಸೆ ಖಂಡಿತ ಕೆಲಸ ಮಾಡ್ಕೊಳ್ಳಕ್ಕೆ ಓಟ ಕೋರಡೆ ಅಭಿವೃದ್ಧಿ ಪರಮತ. ನೀವು ಮಾಡಿದ ಸಾಧನೆಗಳು ಈಗ ಎಲ್ಲರ ಮನೆಯಲ್ಲಿ ಮನೆ ಮಾತಾಗಿದೆ. ಅಶೋಕ್ ರೈ ಅವರಂದ್ರೆ ಬಡವರ ಬಂಧು, ಎಲ್ಲ ಜನಗಳಿಗೆ ಸ್ಪಂದಿಸಿ ಬೇಗ ಕೈಗೆ ಸಿಗುವಂತ ಶಾಸಕರಂದ್ರೆ ಅಶೋಕ್ ರೈ ಅಂತ ಮನೆ ಮಾತಾಗಿದೆ. ಅದನ್ನು ಉಳಿಸುವಂತ ಶಕ್ತಿ ನಿಮ್ಮಲ್ಲಿ ಖಂಡಿತವಾಗಿದೆ. ಇನ್ನು ಬರೋ 2 ವರ್ಷ ಚುನಾವಣೆ ಇನ್ನೂ ಸಹ ಇದೆ. ನೀವು ಮಾಡಿದಂತ ಎಲ್ಲ ಕಾರ್ಯಗಳು ನಿಮಗೆ ಶ್ರೀರಕ್ಷೆಯಾಗಿ ಬರುವ ಚುನಾವಣೆಯಲ್ಲಿ ಈಗ 3-4 ವರ್ಷ ಸಾವಿರದಲ್ಲಿ ನೀವು ಇನ್ನಾಗಿದ್ದೀರಿ. ಬರುವ ಚುನಾವಣೆಯಲ್ಲಿ ಅದು ದಿಗ್ಗುಣವಾಗಿ ಲಕ್ಷಕ್ಕೆ ಹೋಗ್ತದೆ. ಮಂತ್ರಿಯಾಗಿ ನಮ್ಮ ಮಾನ್ಯಕ್ಕೆ ಪುನಃ ಬರುತ್ತೀರಾ ಅಂತ ಹೇಳೋದಕ್ಕೆ ಖಂಡಿತವಾಗಿ ನಿಮ್ಮನ್ನು ಹೇಳ್ತಾ ಇದ್ದೇನೆ. ಇದು ಮಾತು ಪುನಃ ನಿಮಗೆ ಪುನರಾವರ್ತ ಆಗ್ತದೆ. ಆ ತಾಯಿಯ ನಮ್ಮ ಗ್ರಾಮದ ಬಡ ಜನರ ಎಲ್ಲ ಆಶೀರ್ವಾದ ನಿಮ್ಮಲ್ಲಿದೆ. ಛಲ ಬಿಡದೆ ನಿಮ್ಮ ಕೆಲಸ ಮುಂದುವರಿಸಿ ಆ ಮಹಾತಾಯಿ ಅನುಗ್ರಹ ನಿಮ್ಮಲ್ಲಿದೆ ಅಂತ ಹೇಳ್ತಾ ನನ್ನ 2 ಮಾತನ್ನ ಹೇಳಿದಂತೆ ಸ್ವಾಗತಿಸ್ತೇನೆ. ರಸ್ತೆ ಮಾಣಿಲದ ಬಳುಂಜಡಕಕ್ಕೆ ಹೋಗುವಂತ ರಸ್ತೆ, ಇದರ ಅಭಿವೃದ್ಧಿಗೆ ಮಾನ್ಯ ಶಾಸಕರು 10 ಲಕ್ಷ ರೂಪಾಯಿ ಅನುದಾನವನ್ನ ನೀಡಿದ್ದಾರೆ. ತುಂಬಾ ಸಂತೋಷ ಸಂಗತಿ. ಏನು ಅಂತ ಹೇಳಿದ್ರೆ ಇಂಥ ಒಂದು ಗ್ರಾಮೀಣ ಭಾಗಕ್ಕೆ ಒಂದು ಒಳ್ಳೆಯ ಕೆಲಸವನ್ನ ಮಾನ್ಯ ಶಾಸಕರು ಮಾಡಿದ್ದಾರೆ. ಮುಂದೆ ಸಹ ಈ ಮಾರ್ಗದ ಅಭಿವೃದ್ಧಿ ಹಂತ ಇನ್ನೂ ಸಹ ಬಾಕಿ ಇದೆ. ಅದನ್ನು ಅವರು ಪೂರೈಸ್ತಾರೆ ಅಂತ ಹೇಳುವ ವಿಶ್ವಾಸ ಇದೆ. ಜೊತೆಗೆ ಮಗದೊಮ್ಮೆ ಅವರು ಆಯ್ಕೆಯಾಗಿ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯನ್ನ ಅವರು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನ ಮಾಡ್ತಿದ್ದೇನೆ. ನಮಕ್ ಅಶೋಕ್ ರೈ ನೆನಪು ನಮಕ್ ಪುತ್ತೂರು ಶಾಸಕರು ಈತ ಬತ್ತು ಉಳ್ಳೇರು ಅಂಚದು ನಮ್ಮ ರೋಡ್ ಏತೋ ವರ್ಷ ಇಂಚನೆ ಉಗ್ರ ಮಾತಿತ್ತುಂಡು ಅಯ್ನು ಎಡ್ಡೆಂದು ಮಲ್ಪುಡು ಅಭಿವೃದ್ಧಿ ಕೊಂಡ್ರೋಡು ಒಂದು ಅಶೋಕ್ ರೈ ನಮ್ಮ ಪಾತ್ರನುಂಡು ಅಂಚನೆ ಆರು ಮಂತು ಕೊರ್ಪೆ ನನ್ಪಂಜಿ ಭರವಸೆಲೆ ಎಂಟೆ ಉಂಡು. ಅಂಚೆ ನನ ದುಂಬುಗಳಾರು ಮಂತು ಕೊರ್ವೇರು ನನ್ಪಂಜಿ ಮನಸ್ಸುಂಡು ಮಲ್ಪೇರ್ಲಾರು. ಅಂಚೆ ನನ ದುಂಬುಗಳಾರು 2028 ಓಟು ತುಳಪುಡು ಅಪ್ಪಗ ನಾವು ಮಾಂತೆಲ್ಲ ಕೂರ್ದು ಅಶೋಕ್ ರೈ ನಲ್ಲತ್ತಿಗೆ ನಲ್ಲ
ಅದೇ ರೀತಿ ಗೆಲಿಪೋದು ಕೊರಡು ನಮ್ಮ ಒಂಜಿ ಮನಸ್ಸು. ಅದೇ ರೀತಿ ಅವರು ಇನ್ನು ಮುಂದಿನ ಸಲವೂ ನಾವು ಅವರಿಗೆ ನಮ್ಮ ಇದನ್ನು ಸಪೋರ್ಟನ್ನು ಕೊಡಲು ಇಚ್ಛಿಸ್ತಿದ್ದೇವೆ. ಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರು ಕೇವಲ ಈ ಮಾಣಿಲ ಬೀಡು ದೇವಸ್ಥಾನ ಮಾತ್ರ ಅಲ್ಲ, ಮಾಣಿಲ ಗ್ರಾಮ ದೇವಸ್ಥಾನಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ಕೊಟ್ಟು ಅಲ್ಲಿಯೂ ಕೂಡ ಒಂದು ಕಾಲು ದಾರಿಯ ನಿರ್ಮಾಣಕ್ಕೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಅವರು ಹೇಳಿದ ಹಾಗೆ ಆನಂತರ ಇಲ್ಲಿ ಮಾಣಿಲ ಬೀಡು ದೇವಸ್ಥಾನದಲ್ಲಿ ತಡೆಗೋಡೆ ನಿರ್ಮಾಣ, ಅದೇ ರೀತಿ ಅದಕ್ಕೋಸ್ಕರ 15 ಲಕ್ಷ, ಅದೇ ರೀತಿ ನಂತರ ಇಲ್ಲಿನ ಪಾಕಶಾಲೆಗೋಸ್ಕರ 10 ಲಕ್ಷ, ಆನಂತರ ಈಗಲೂ ಕೂಡ 5 ಲಕ್ಷ ಕೊಡಲಿಕ್ಕೆ ಅನುದಾನ ನೀಡಲಿಕ್ಕೆ ಅವರು ತಯಾರಿದ್ದಾರೆ. ಇನ್ನೂ ಅಷ್ಟೇ ಅಲ್ಲ, ನಮ್ಮ ಈ ಗುತ್ತಿನ ಬಯಲು ರಸ್ತೆಯ ದುರಸ್ತಿ ಅಲ್ಲಿಯೂ ಕೂಡ ಕಾಂಕ್ರೀಟ್, ಅದಕ್ಕೂ ಕೂಡ 10 ಲಕ್ಷದ ಅನುದಾನವನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದೂ ಕೂಡ ಅವರು ಕೊಡಬಹುದು ಅಂಥೇಳಿ ನಮಗೆ ನಂಬಿಕೆ ಇದೆ. ಈ ರೀತಿಯಾಗಿ ಇಷ್ಟೇ ಅಲ್ಲ, ಅವರು ಈ ಸಾಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿಯೂ ಕೂಡ ಸಂಚಾರ ಮಾಡಿ ಆಯಾಯ ಪ್ರದೇಶದ ಸಂಪರ್ಕವನ್ನು ಇಟ್ಟುಕೊಂಡು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮುಂದೆಯೂ ಆ ದೇವರು ಅವರಿಗೆ ಇದೇ ರೀತಿ ಮುಂದುವರಿಯುವುದಕ್ಕೆ ಅವಕಾಶ ಮಾಡಿಕೊಡಲಿ. ಮುಂದೆ ಅವರ MLA ಆಗಲಿ ಇದೇ ರೀತಿ ಅನುದಾನಗಳನ್ನು ಸಾಕಷ್ಟು ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಅವಕಾಶ ಅವರಿಗೆ ದೇವರು ಕೊಡಲಿ ಅಂತ ಹೇಳಿಕೊಂಡು ನಾನು ದೇವರಲ್ಲಿ ಇಲ್ಲ, ಅದು ಅವರ ಅನಿಸಿಕೆ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ಈಗಾಗಲೇ ನೋಡಿ, ಇಷ್ಟು ವರ್ಷಗಳಲ್ಲಿ ಈ ರೀತಿಯ ಅನುದಾನ ಸಿಕ್ಕಿರಲಿಲ್ಲ ಇವರಿಗೆ, ಈಗ ಸಿಕ್ಕಿದೆ. ಆದ ಕಾರಣ ಮುಂದೆ ಬಹುಶಃ ಇದರ ಅವಕಾಶವನ್ನು ಜನರು ಉಪಯೋಗ ಮಾಡಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ನಾವು ಇವತ್ತು ಮಾಣಿಲ ಗ್ರಾಮದ ಈ ಒಂದು ಕುಕ್ಕಾಜೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನದ ಬಳಿ ಇದ್ದೇವೆ. ಬಹುಶಃ ಈ ಒಂದು ಗ್ರಾಮಕ್ಕೆ ಇವತ್ತು ಸುಮಾರು 2,39,00,000 ರೂಪಾಯಿಗಳ ಅನುದಾನದ ಕಾಮಗಾರಿಗಳ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಇವತ್ತು ಈ ಒಂದು ಮಾಣಿಲ ಗ್ರಾಮಕ್ಕೆ ಬಹಳಷ್ಟು ಅತಿ ಹೆಚ್ಚು ಅಂದರೆ ಸುಮಾರು 30,50,00,000 ರೂಪಾಯಿಗಳ ಒಟ್ಟು ಅನುದಾನವನ್ನ ಮಂಜೂರಾತಿ ಮಾಡುವ ಮೂಲಕವಾಗಿ ಈ ಒಂದು ಮಾಣಿಲ ಗ್ರಾಮ ಕುಗ್ರಾಮವನ್ನ ಸುಗ್ರಾಮವನ್ನಾಗಿ ಮಾಡುವಂತ ಒಂದು ಸಂಕಲ್ಪವನ್ನ ನಮ್ಮ ಶಾಸಕರು ಮಾಡಿದ್ದಾರೆ. ಬಹುಶಃ 26 ಕೋಟಿ ರೂಪಾಯಿ ನಮ್ಮ ಪೂವನಡ್ಕ ಆ ಒಂದು ಸೇತುವೆಗೆ ಅನುದಾನವನ್ನ ಕಾದಿರಿಸುವ ಮೂಲಕವಾಗಿ ಈ ಒಂದು ಭಾಗದ ಜನರ ಬಹುಕಾಲದ ಬೇಡಿಕೆ, ಸುಮಾರು 30 ವರ್ಷಗಳ ಈ ಒಂದು ಬೇಡಿಕೆ, ಕರ್ನಾಟಕ ಮತ್ತು ಕೇರಳವನ್ನ ಸಂಪರ್ಕಿಸುವಂತ ಒಂದು ಸೇತುವೆ ಆಗ್ಬೇಕು. ಆ ಸೇತುವೆ ಮೂಲಕವಾಗಿ ಈ ಒಂದು ಕುಗ್ರಾಮವನ್ನ ಅಭಿವೃದ್ಧಿ ಹೊಂದಿದಂತ ಗ್ರಾಮ ಮಾಡುವಂತ ಒಂದು ಯೋಜನೆ ಹಾಕ್ಬೇಕು ಎನ್ನುವಂಥದ್ದು ಈ ಭಾಗದ ಜನರ ಬೇಡಿಕೆ. ಬಹುಶಃ ಇವತ್ತು ಆ ಒಂದು ಈ ಭಾಗದ ಜನರ ಬೇಡಿಕೆ ಈಡೇರುವಂತ ಒಂದು ಕಾಲ ಕೂಡಿ ಬಂದಿದೆ. ಇತ್ತೀಚೆಗೆ ನಮ್ಮ ಲೋಕೋಪಯೋಗಿ ಸಚಿವರಾದಂತಹ ಕಾಳಿಕಾಂಬ ಆಂಜನೇಯ ಕ್ಷೇತ್ರದ ಈ ಒಂದು ಬಳಿಯಲ್ಲಿ ನಾವಿದ್ದೇವೆ. ಈಗಾಗಲೇ 9 ಲಕ್ಷ ರೂಪಾಯಿಯ ಅನುದಾನವನ್ನ ಈ ಕ್ಷೇತ್ರದ ಅಭಿವೃದ್ಧಿಗೆ ಇಡುವ ಮೂಲಕವಾಗಿ, ಅದೇ ರೀತಿ ಈ ರಸ್ತೆಗೆ ಇಲ್ಲಿಗೆ ಬರುವಂತ ಒಂದು ರಸ್ತೆಗೆ 10 ಲಕ್ಷ ರೂಪಾಯಿಯ ಕಾಮಗಾರಿ ಇಟ್ಟು ಇವತ್ತು ಉದ್ಘಾಟನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದು 10 ಲಕ್ಷ ರೂಪಾಯಿ ಅಭಿವೃದ್ಧಿಗೆ ರಸ್ತೆಗೆ ಪುನಃ ಈ ರಸ್ತೆಗೆ 10 ಲಕ್ಷ ರೂಪಾಯಿ ಹಣವನ್ನ ಇಡುವ ಮೂಲಕವಾಗಿ ನಮ್ಮ ಈ ಒಂದು ಕುಕ್ಕಾಜೆ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಮತ್ತು ಈ ಭಾಗದ ರಸ್ತೆಯ ಫಲಾನುಭವಿಗಳಿಗೆ ಒಂದು ಪ್ರಯೋಜನ ಆಗುವಂತಹ ಒಂದು ಕಾಮಗಾರಿಯನ್ನ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಸುಮಾರು ಈ ಕುಕ್ಕಾಜೆ ಕ್ಷೇತ್ರದ 9 ಲಕ್ಷ, ಅದೇ ರೀತಿ ರಸ್ತೆಗೆ 20 ಲಕ್ಷ ನೀಡುವ ಮೂಲಕವಾಗಿ ಕುಕ್ಕಾಜೆ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಆ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡುವ ಮೂಲಕವಾಗಿ ಆ ಒಂದು ಕಾಮಗಾರಿಯನ್ನು ಮಾಡುವಂತ ಕೆಲಸಕ್ಕೆ ನಮ್ಮ ಶಾಸಕರು ಅನುದಾನವನ್ನ ನೀಡಿದ್ದಾರೆ. ಬಹುಶಃ ನಮ್ಮ ಕ್ಷೇತ್ರದ ಗುರೂಜಿ ಅವರು ಈ ಒಂದು ಭಾಗದಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ, ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವ ಮೂಲಕವಾಗಿ, ಶೈಕ್ಷಣಿಕ ಚಟುವಟಿಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕವಾಗಿ ಈ ಕ್ಷೇತ್ರವನ್ನ ನಮ್ಮ ಜನರ ಒಂದು ಬಡವರಿಗೆ ಮೀಸಲಿಡುವಂತ ಒಂದು ಕೆಲಸವನ್ನ ಗುರೂಜಿಯವರು ಕೂಡ ಮಾಡಿದ್ದಾರೆ. ಬಹುಶಃ ಅವರ ಬೇಡಿಕೆಗೆ ಪೂರಕವಾಗಿ ಇವತ್ತು ನಮ್ಮ ಶಾಸಕರು ಸುಮಾರು 29 ಲಕ್ಷ ರೂಪಾಯಿಗಳನ್ನ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ, ಅಂದ್ರೆ 20 ಲಕ್ಷ ರಸ್ತೆಗೆ
ಮತ್ತು 9 ಲಕ್ಷ ರೂಪಾಯಿಯನ್ನ ಕ್ಷೇತ್ರದ ಅಭಿವೃದ್ಧಿಗೆ ನೀಡುವ ಮೂಲಕವಾಗಿ ಈ ನಮ್ಮ ಗುರೂಜಿಯವರ ಒಂದು ಬೇಡಿಕೆಯನ್ನು ಕೂಡ ಈಡೇರಿಸುವಂತ ಒಂದು ಕೆಲಸವನ್ನ ನಮ್ಮ ಶಾಸಕರು ಮಾಡಿದ್ದಾರೆ. ಅವರಿಗೆ ನಮ್ಮ ಮಾನಿಲ ಗ್ರಾಮದ ಎಲ್ಲ ಜನರ ಪರವಾಗಿ, ಈ ಕ್ಷೇತ್ರದ ಭಕ್ತರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇನ್ನು ಮುಂದಕ್ಕೂ ಕೂಡ